ಭಾಷೆ, ನಾಡು, ಕಲೆ, ಸಾಹಿತ್ಯ, ಸಂಸ್ಕೃತಿಗಳು ಉಳಿಯಬೇಕಾದ್ರೆ ಕನ್ನಡಿಗನಲ್ಲಿ ಒಳ್ಳೆಯ ಭಾವನೆ ತುಂಬಿದ ಮನಸ್ಸು ಮುಖ್ಯ. ಆದರೆ ಇವತ್ತಿನ ಓಲೈಕೆಯ ರಾಜಕಾರಣದಲ್ಲಿ ಇವೆಲ್ಲವೂ ಕೇವಲ ತೋರಿಕೆಗೆ ಮಾತ್ರ ಆಗುತ್ತಿದೆ ಎಂದು ಸುಳ್ಯ ಶಾಸಕ ಎಸ್ ಅಂಗಾರ ಹೇಳಿದರು. ಅವರು ಸುಳ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆ ಸಮಿತಿ ಮತ್ತು ತಾಲೂಕಾಡಳಿತ ಆಶ್ರಯದಲ್ಲಿ ನಡೆದ 63ನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಾತೃಭಾಷೆ ಕನ್ನಡವನ್ನು ಉಳಿಸುವುದರ ಜೊತೆಗೆ ವ್ಯವಹಾರಕ್ಕಾಗಿ ಇಂಗ್ಲಿಷ್ ಅನ್ನು ಕಲಿಯಬೇಕು. ಸರ್ಕಾರ ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆ ನೀಡಿದ ಕಾರಣ ನಮ್ಮ ವ್ಯಕ್ತಿಗತ ಜೀವನ ಕೂಡ ಕೆಳಮಟ್ಟದಲ್ಲಿದೆ. ಸರ್ಕಾರಗಳು ಕನ್ನಡ ಶಾಲೆಗಳಿಗೆ ಉತ್ತಮ ಸೌಲಭ್ಯವನ್ನ ನೀಡಿ ಅದನ್ನು ಉಳಿಸುವ ಕೆಲಸ ಮಾಡಬೇಕು ಎಂದು ಹೇಳಿದ್ರು. ಯಾವಾಗ ಭಾವನೆಗಳು ಪ್ರಮುಖ ಆಯ್ತಾ ಆಗ ನಮ್ಮ ದೇಶ ಯಾವುದನ್ನ ಗಳಿಸಿಕೊಳ್ಬೇಕಿತ್ತ ಅದು ಎಲ್ಲವನ್ನು ಕೂಡ ಗಳಿಸಿಕೊಳ್ಳುವಂತ ಕೆಲಸಗಳು ಆಗಿದೆ. ಆದರೆ ಯಾವಾಗ ಭಾವನೆಗಳು ಕಡಿಮೆ ಆಯ್ತಾ ಆಗ ಯಾವುದನ್ನು ನಾವು ಕಳ್ಕೊಳ್ಬೇಕಾ ಅದು ಎಲ್ಲವನ್ನು ಕೂಡ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯ ಆಗ್ತದೆ. ಅದರ ಮೂಲಕ ನಮ್ಮ ಧರ್ಮ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ಭಾಷೆ ಇರ್ಬೋದು, ಎಲ್ಲವನ್ನು ಕೂಡ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಕಸ್ಮಾತ್ ಆ ರೀತಿಯ ಭಾವನೆಗಳು ಇಲ್ಲದಿದ್ದಾಗ ಖಂಡಿತವಾಗಿಯೂ ನಾವು ಅದನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನತಕ್ಕಂಥ ಒಂದು ಮಾತನ್ನು ಕೂಡ ಈ ಒಂದು ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕಾರ ಮಾಡಿ ಸಂದೇಶ ವಾಚನ ಮಾಡಿದ ತಹಶೀಲ್ದಾರ್ ಬಿಎಂ ಕುഞ്ഞಮ್ಮ ಅವರು ಮಾತನಾಡಿ, ರಾಜ್ಯದಲ್ಲಿ ಹಲವು ಭಾಷೆಗಳ ಪ್ರಭಾವದಿಂದ ಕನ್ನಡ ಭಾಷೆಗೆ ಹಿನ್ನಡೆಯಾಗಿದೆ. ಆಂಗ್ಲ ಭಾಷೆ, ರಾಷ್ಟ್ರ ಭಾಷೆ ಮತ್ತು ಗ್ರಾಮೀಣ ಭಾಷೆಗಳ ಪ್ರಭಾವ ಕನ್ನಡದ ಮೇಲೆಯಾಗಿದೆ. ನಾವು ಕನ್ನಡ ನಾಡಿನ ನೆಲ, ಜಲ, ಸಂಸ್ಕೃತಿಯ ಉಳಿವಿಗಾಗಿ ಒಗ್ಗೂಡುವ ಕಾಲ ಬಂದಿದೆ ಎಂದು ಹೇಳಿದ್ರು. ನಾವು ಅದರಿಂದಲೇ ಹಿನ್ನಡೆಯನ್ನ ಕಾಣುತ್ತಿದ್ದೇವೆ. ಕರ್ನಾಟಕದ ಅನೇಕ ನಗರಗಳಲ್ಲಿ ಆಂಗ್ಲ ಭಾಷೆಯ ಪ್ರಭಾವ ಹೆಚ್ಚಾಗುತ್ತಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಲಿಯ ಗ್ರಾಮ್ಯ ಭಾಷೆಯ ಬಳಕೆಯೇ ಪ್ರಚಲಿತದಲ್ಲಿದೆ. ಪರಿಣಾಮ ನಮ್ಮ ಆಡಳಿತ ಮತ್ತು ಮಾತೃಭಾಷೆಯಾದ ಕನ್ನಡಕ್ಕೆ ಹಿನ್ನಡೆಯಾಗುತ್ತಿದೆ. ಒಂದು ಕಡೆಯಿಂದ ಆಂಗ್ಲ ಭಾಷೆ, ಇನ್ನೊಂದು ಕಡೆಯಿಂದ ರಾಷ್ಟ್ರ ಭಾಷೆ, ಮತ್ತೊಂದು ಕಡೆಯಿಂದ ಗ್ರಾಮೀಣ ಭಾಷೆ, ಇವು ಕನ್ನಡ ಬಳಕೆಯ ಮೇಲೆ ಪ್ರಭಾವ ಬೀರುತ್ತಲೇ ಬರುತ್ತಿದೆ. ಇದು ಜಲವನ್ನು ಉಳಿಸುವುದಕ್ಕಾಗಿ ಒಗ್ಗೂಡಬೇಕು. ಇದಲ್ಲದೆ ಕನ್ನಡ ನಾಡಿನಲ್ಲಿ ಪ್ರತ್ಯೇಕತೆಯ ಕೂಗು ಕೇಳಿ ಬರುತ್ತಿರುವುದು ವಿಷಾದನೀಯ. ಸಮಾರಂಭದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಚನಿಯ ಕಲ್ತಡ್ಕ, ನಗರ ಪಂಚಾಯತ್ ಅಧ್ಯಕ್ಷೆ ಶೀಲಾವತಿ ಮಾತವ, ಎಪಿಎಂಸಿ ಅಧ್ಯಕ್ಷ ದೇರಣ್ಣಗೌಡ, ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಿತ್ಯಾನಂದ ಮುಂಡೋಡಿ, ಸುಳ್ಯ ವೃತ್ತ ನಿರೀಕ್ಷಕ ಸತೀಶ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಯಕ್ಷಗಾನ ಕ್ಷೇತ್ರದ ಸಾಧನೆಗಾಗಿ ಹಿಮ್ಮೇಳ ವಾದಕ ಒಳಕುಂಜ ಕುಮಾರ ಸುಬ್ರಹ್ಮಣ್ಯ ಅವರನ್ನು ಸನ್ಮಾನಿಸಲಾಯಿತು. ಸರ್ಕಾರದ ಮಧ್ಯಾಹ್ನದ ಉಪಹಾರ ಯೋಜನೆಯಡಿ ವಿಶೇಷ ಚೇತನ ಮಕ್ಕಳ ಶಾಲೆಗಳ ವಿದ್ಯಾರ್ಥಿಗಳಿಗೆ ಕ್ಷೀರಭಾಗ್ಯ ಯೋಜನೆಯಡಿ ಮಕ್ಕಳಿಗೆ ಉಚಿತ ಹಾಲು ವಿತರಣೆ ಮಾಡಲಾಯಿತು. ಅಲ್ಲದೆ 94ಸಿ ಯೋಜನೆಯ 100 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆಯನ್ನ ಶಾಸಕರು ಮಾಡಿದ್ರು. ನಂತರ ಆಯ್ದ ಶಾಲಾ ತಂಡಗಳಿಂದ ತೆರೆದ ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.